ಕೋಸ್ಟಲ್ ಕನ್ನಡ ವೀಕ್ಷಿಸ್ತಾ ಇರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ನಿಮಗೆ KGF ಚಾಪ್ಟರ್ 2 ಸಿನಿಮಾದ ಬಗ್ಗೆ ಹೇಳ್ತಾ ಇದ್ದೀವಿ. ಇದೀಗ ಪ್ರಪಂಚದಾದ್ಯಂತ ಎಲ್ಲಿ ನೋಡಿದ್ರು KGF ಚಿತ್ರದ್ದೇ ಅಬ್ಬರ. ಹೀಗಿರಬೇಕಾದ್ರೆ ನಮ್ಮ ರಾಜಧಾನಿ ಬೆಂಗಳೂರಿನಲ್ಲಿ KGF ಚಿತ್ರಕ್ಕೆ ಯಾವ ಮಟ್ಟಕ್ಕೆ ಪ್ರತಿಕ್ರಿಯೆ ಇದೆ ನಿಮ್ಗೆ ಈಗಾಗಲೇ ಗೊತ್ತೇ ಇರಬಹುದು. ಅದರಲ್ಲೂ ಒಂದಿಷ್ಟು ಸಿಂಗಲ್ ಸ್ಕ್ರೀನ್ಗಳಲ್ಲಿ ಪ್ರವೇಶ ದರ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ. 100 ರೂಪಾಯಿ ಇದ್ದ ಚಿತ್ರಮಂದಿರಗಳು 250-300 ರೂಪಾಯಿವರೆಗೂ ಏರಿಸಿದೆ. ನಿನ್ನೆ ಅಷ್ಟೇ ಶಂಕರ್ನಾಗ್ ಚಿತ್ರಮಂದಿರದ ಬಗ್ಗೆ ಹೇಳಿದ್ವಿ. ಅಲ್ಲಿ ನಾರ್ಮಲ್ ಪ್ರೈಸ್ 600 ರೂಪಾಯಿ ಇದೆ, ಆದರೆ KGFಗೆ 2000 ರೂಪಾಯಿ. ಅದೇನೇ ಇರಲಿ, ಯಾಕಂದರೆ ಆ ಚಿತ್ರಮಂದಿರಕ್ಕೆ ಅಷ್ಟೊಂದು ಕೊಡುವ ಯೋಗ್ಯತೆ ಇದೆ. ಆದರೆ ಇನ್ನೊಂದು ಚಿತ್ರಮಂದಿರವಿದೆ, ಲಾಲ್ಬಾಗ್ನಲ್ಲಿರುವಂತಹ ಊರ್ವಶಿ ಚಿತ್ರಮಂದಿರ. ಈ ಚಿತ್ರಮಂದಿರದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಪ್ರದರ್ಶನ ಆರಂಭವಾಗುತ್ತೆ. 7 ಗಂಟೆಯ ಪ್ರದರ್ಶನ ಸೋಲ್ಡ್ ಔಟ್ ಆಗಿದೆ. ಹಾಗೆ 10:30ಕ್ಕೆ ಒಂದು ಪ್ರದರ್ಶನ, ಮಧ್ಯಾಹ್ನ 2:15ಕ್ಕೆ ಒಂದು ಪ್ರದರ್ಶನ, ಸಂಜೆ 6 ಗಂಟೆಗೆ ಪ್ರದರ್ಶನ, ರಾತ್ರಿ 9:45ಕ್ಕೆ ಪ್ರದರ್ಶನ. ಹೀಗೆ ಒಟ್ಟು 5 ಪ್ರದರ್ಶನ ಇಲ್ಲಿ ದಿನಂಪ್ರತಿ ನಡೆಯುತ್ತೆ. ಹೆಚ್ಚಾಗಿ ಇಲ್ಲಿ ಪರಭಾಷಾ ಚಿತ್ರಗಳೇ ತೆರೆ ಕಾಣುತ್ತೆ. ಕನ್ನಡಕ್ಕೆ ಹಾಗೋ ಹೀಗೋ ಒಂದಿಷ್ಟು ಪ್ರದರ್ಶನಗಳನ್ನು ಕೊಟ್ಟು ಸಮಜಾಯಿಷಿ ನೀಡಿದ್ದು ಇದೆ. ಹಿಂದೆಲ್ಲ ತುಂಬಾ ಸಿನಿಮಾಗಳು ತೆರೆ ಕಂಡಿದೆ ಅಣ್ಣವರ ಕಾಲದಲ್ಲಿ. ಆದರೆ ಇತ್ತೀಚೆಗೆ ಒಂದು 2000ರ ದಶಕದ ಒಂದು ಮಧ್ಯದಲ್ಲಿ ಒಂದಿಷ್ಟು ಸಿನಿಮಾಗಳು ಇಲ್ಲಿ ತೆರೆ ಕಾಣ್ತಾ ಇರಲಿಲ್ಲ. ಆದರೆ ಆ ಬಳಿಕ ಗಣೇಶ್ ಅವರ ಯಾವುದೋ ಒಂದು ಝೂಮ್ ಅಂತ ಅನ್ಸುತ್ತೆ, ಯಾವುದೋ ಒಂದು ಸಿನಿಮಾದ ಬಳಿಕ ಇಲ್ಲಿ ರೆಗ್ಯುಲರ್ ಆಗಿ ಕನ್ನಡ ಸಿನಿಮಾಗಳನ್ನು ಪ್ರದರ್ಶನ ಮಾಡಲಾಯಿತು. ರೆಗ್ಯುಲರ್ ಅಂತ ಹೇಳಿದ್ರೆ ಒಂದಿಷ್ಟು ಸ್ಟಾರ್ ಸಿನಿಮಾಗಳು ಅಥವಾ ಒಂದು ಬಹುನಿರೀಕ್ಷಿತ ಚಿತ್ರಗಳನ್ನ. ಈ ಊರ್ವಶಿ ಚಿತ್ರಮಂದಿರದ ಬಗ್ಗೆ ಅದೆಷ್ಟೋ ಮಂದಿ ಸೌಂಡ್ ಆಗಿದೆ, ಸೌಂಡ್ ಹೀಗಿದೆ, ಸೂಪರ್ ಆಗಿದೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಆದರೆ ಈ ಚಿತ್ರಮಂದಿರದಲ್ಲಿ ಯಜಮಾನ ಸಿನಿಮಾ ತೆರೆ ಕಂಡಿತ್ತು. ಈ ಯಜಮಾನ ಸಿನಿಮಾವನ್ನು ನೋಡ್ಲಿಕ್ಕೋಸ್ಕರ ಅಲ್ಲಿ ಹೋದರೆ ಈ ಚಿತ್ರಮಂದಿರದ ಅಸಲಿಯತ್ತು ಗೊತ್ತಾಯಿತು, ಯಾವ ಮಟ್ಟಕ್ಕೆ ಇದೆ ಅಂತ, ಕನ್ನಡಕ್ಕೆ ಯಾವ ರೀತಿ ಮಲತಾಯಿ ಧೋರಣೆಯನ್ನು ಇವರು ಮಾಡ್ತಿದ್ದಾರೆ ಅಂತ. ಈಗ ನಾವು ಹೇಳೋದಾದರೆ, ಈಗ ನೋಡಿ, ಬೆಳಗ್ಗೆ 10:30 ಪ್ರದರ್ಶನ, ಬೆಳಗ್ಗೆ 10:30 ಪ್ರದರ್ಶನ KGFಗೆ ಟಿಕೆಟ್ ದರ ಪ್ಲಾಟಿನಮ್ 600, ಗೋಲ್ಡ್ 500, ಸಿಲ್ವರ್ 400 ರೂಪಾಯಿ. ಆದರೆ ಈ ಚಿತ್ರಮಂದಿರಕ್ಕೆ 100 ರೂಪಾಯಿ ಕೊಡುವಂಥ ಯೋಗ್ಯತೆ ಇಲ್ಲ. 100 ರೂಪಾಯಿ ಕೊಡೋದೇ ದೊಡ್ಡದು. ಯಾಕಂತ ಹೇಳಿದ್ರೆ ಕನ್ನಡಕ್ಕೆ ಇವರು ಸೌಂಡೇ ಕೊಡಲ್ಲ. ಆ ಯಜಮಾನ ಸಿನಿಮಾದಲ್ಲಿ ಆ ಬಸಣ್ಣಿ ಹಾಡು ಬರುತ್ತೆ, ಸೌಂಡೇ ಇಲ್ಲ. ಟಾಕಿ ಪೋರ್ಷನ್ಗೆ ಯಾವ ರೀತಿ ಸೌಂಡ್ ಇದೆಯೋ ಅದೇ ರೀತಿ ಹಾಡಿಗೂ ಇದೆ. ಒಂದು ಫೈಟಿಗೂ ಜಾಸ್ತಿ ಇಲ್ಲ, ಅಷ್ಟು ಕಳಪೆಯಾಗಿದೆ. ಇದೇ ಇವರು ಪರಭಾಷಾ ಚಿತ್ರಕ್ಕೆ ಎರ್ರಬಿಲಿ ಸೌಂಡ್ ಕೊಡ್ತಾರೆ. ಅದು ಏನಂತ ಅರ್ಥ ಆಗಲ್ಲ. ಕನ್ನಡಕ್ಕೆ ಇಷ್ಟು ಲೆವೆಲು, ತಮಿಳಿಗೆ ಸ್ವಲ್ಪ ಜಾಸ್ತಿ ಅಂತೆ, ತೆಲುಗಿಗೆ ಸ್ವಲ್ಪ ಜಾಸ್ತಿ ಅಂತೆ, ಮತ್ತು ಹಿಂದಿಗೆ ಅದಕ್ಕಿಂತಲೂ ಸ್ವಲ್ಪ ಜಾಸ್ತಿ, ಇಂಗ್ಲೀಷ್ಗೆ ಸಿಕ್ಕಾಪಟ್ಟೆ ಅಂತ. ಯಾವ ಲೋಫರ್ ಅದನ್ನು ರೂಲ್ಸ್ ಮಾಡಿದ್ನೋ ಗೊತ್ತಿಲ್ಲ. ಜನಗಳಿಗೆ ಹೆಂಗೆ ಬೇಕು ಹಂಗೆ ಕೊಡಬೇಕು ಅನ್ನೋದು ಇವರಿಗೆ ಇಲ್ಲ. ಏನೋ ಎಲ್ಲ ರೂಲ್ಸ್ ಚೌಕಟ್ಟಲ್ಲಿ ಹಾಕೊಂಡು ಹೋಗ್ತಾರೆ. ಮೊದಲು ಜನಗಳಿಗೆ ಏನು ಇಷ್ಟ ಆಗುತ್ತೋ, ಜನಗಳಿಗೆ ಏನು ಕೇಳ್ತಾರೋ ಅದನ್ನು ಕೊಡಬೇಕು. ಯಾಕಂತ ಹೇಳಿದ್ರೆ ಜನಗಳು ಯಾರು ಬಿಟ್ಟು ಬರಲ್ಲ, ದುಡ್ಡು ಕೊಟ್ಟೆ ಬರೋದು. ಅವನು ಇಂಗ್ಲೀಷ್ ಸಿನಿಮಾಗೆ ಬಂದವನು, ಹಿಂದಿ ಸಿನಿಮಾಗೆ ಬಂದವನು ಮಾತ್ರ ದುಡ್ಡು ಕೊಡಲ್ಲ, ಕನ್ನಡ ಸಿನಿಮಾಗೂ ಬಂದವನು ದುಡ್ಡು ಕೊಡೋದು. ಇಲ್ಲಿ ನೋಡಿ, ಇಲ್ಲಿ ರೇಟ್ ನೋಡಿ, 500 ರೂಪಾಯಿ, 400 ರೂಪಾಯಿ, 600 ರೂಪಾಯಿ ಇದೆ. ಅದೇ ನಿಮ್ಮ ಯಾವುದೋ ನೀವು ಸಿಕ್ಕಾಪಟ್ಟೆ ಸೌಂಡ್ ಕೊಡ್ತೀರಲ್ಲ, ಆ ಚಿತ್ರಕ್ಕೆ ಎಷ್ಟಿದೆ ಅಂತ ನಮಗೂ ಗೊತ್ತು. 250 ರೂಪಾಯಿ, 300 ರೂಪಾಯಿ ಅಷ್ಟೇ ನೀವು ತಗೊಳ್ಳೋದು. ಇದಿಲ್ಲಿ ನಮ್ಮ ಕನ್ನಡ ಸಿನಿಮಾ. ಹೌದು, ಯಜಮಾನ ತೆರೆ ಕಂಡಾಗಲೂ ಅಷ್ಟೇ ನಿಮ್ಮಲ್ಲಿ ರೇಟ್ ಇದ್ದಿದ್ದು 350. ಅದೇನೇ ಇರಲಿ, ಮೊದಲು ಪ್ರೇಕ್ಷಕರು ಏನು ಕೇಳ್ತಾರೋ ಅದಕ್ಕೆ ಬೆಲೆ ಕೊಡಿ. ಪ್ರೇಕ್ಷಕರಿಗೆ ಯಾವ ಮಟ್ಟಕ್ಕೆ, ಯಾವ ಮಟ್ಟದ ಗುಣಮಟ್ಟ ಬೇಕೋ ಅದನ್ನು ಕೊಡಿ. ಇಲ್ಲ ಅಂತಂದ್ರೆ ಇಷ್ಟೊಂದು ದುಡ್ಡು ತಗೊಳ್ಳೇಬೇಡಿ. 20 ರೂಪಾಯಿ, 30 ರೂಪಾಯಿ ಟೆಂಟ್ ಥರ ತಗೊಳ್ಳಿ. ಆಗಲ್ಲ ಅಲ್ಲ, ಆಗಲ್ಲ. ಅವತ್ತು ಯಜಮಾನಕ್ಕೆ ಏನೋ ಆಗೋಯ್ತು ಬಿಟ್ಟಾಕಿ. ಆದರೆ ಪ್ರಸ್ತುತ KGF ಸಿನಿಮಾಗೆ ಇಷ್ಟೊಂದು ರೇಟ್ ಹಾಕಿದ್ದೀರಾ, 400, 500, 600 ಅಂತ. ಇದಕ್ಕಾದ್ರೂ ಗೌರವ ಕೊಡಿ, ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಕೊಡಿ. ಈಗ ಅದೆಷ್ಟೋ ಮಂದಿ ಈಗ ಗಾಂಧಿನಗರಕ್ಕೆ ಹೋಗಿ ನಮಗೆ ಮೇನ್ ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ಇದೇ ವಿಚಾರಕ್ಕೆ. ತುಂಬಾ ಚೆನ್ನಾಗಿ ಸೌಂಡ್ ಕೊಡ್ತಾರೆ. ಅಲ್ಲಿ ಆಗದ ಸಮಸ್ಯೆ ಇಲ್ಲಿ ಏನಕ್ಕಾಗುತ್ತೆ? ಇಲ್ಲಿ ಪರಭಾಷಾ ಚಿತ್ರಗಳಿಗೆ ಆಗದ ಸಮಸ್ಯೆ ಕನ್ನಡ ಸಿನಿಮಾಗಳಿಗೆ ಏನಕ್ಕಾಗುತ್ತೆ? ಈ ವಿಚಾರವಾಗಿ ಪ್ರೇಮ್ ಅವರು ಅವತ್ತು ಧ್ವನಿ ಎತ್ತಿದ್ರು. ಅದಕ್ಕೆ ನಿಜವಾದ ಕರೆಕ್ಟ್ ವೇ ಕೂಡ ಯಾರಾದರೂ ಎತ್ತಲೇಬೇಕು. ಇಲ್ಲ ಅಂತ ಹೇಳಿದರೆ ಒಂದಿಷ್ಟು ಚಿತ್ರಮಂದಿರ, ಒಂದಿಷ್ಟು ಪರಭಾಷಾ ಸೆಂಟರ್ಗಳು ನೀವು ಆಡಿದ್ದೇ ಆಟ ಅನ್ನೋ ಥರ ಆಗೋಗುತ್ತೆ. ನಮ್ಮ ರಾಜ್ಯದಲ್ಲಿರುವಂಥ ಚಿತ್ರಮಂದಿರಗಳ, ಪರಭಾಷಾ ಸೆಂಟರ್ಗಳ ಅವ್ಯವಸ್ಥೆ ಇದು. ನಮ್ಮ ಕನ್ನಡ ಸಿನಿಮಾಗಳನ್ನು ಒಂದು ಲೆಕ್ಕದಲ್ಲಿ ಕೊಲ್ಲೋದು ನೀವೇ, ಈ ರೀತಿಯ ಕಳಪೆ ಸೌಂಡ್ ಕೊಟ್ಕೊಂಡು. ಅದು ಯಾವನಲ್ಲಿ ಆಪ್ರೇಟ್ ಮಾಡ್ತಾನೋ ಆ ಪುಣ್ಯಾತ್ಮ, ಅವನಿಗೆ ಒಂದು ಈ ಸಲ ಯಾರದ ಕೈಕಾಲ ಹಿಡಿದಾದರೂ ಅವನಿಗೆ ಒಂದು ರಾಜ್ಯ ಪ್ರಶಸ್ತಿ ಕೊಡಿಸಬೇಕು. ಅತ್ಯಂತ ಕಳಪೆ ಗುಣಮಟ್ಟದ ಸೌಂಡ್ ಆಪರೇಟರ್ ಅಂತ. ಸೌಂಡೇ ಕೊಡಲ್ಲ. ಅದು ಯಾವಾಗ ಉದ್ಧಾರ ಆಗ್ತಾರೋ. ಮತ್ತು ಇನ್ನೊಂದೇನು, ಈ ಪ್ರೇಕ್ಷಕರು ಒಂದಿಷ್ಟು ಮಂದಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸೂಪರ್ ಸೌಂಡು. ಅಣ್ಣ, ನೀವು ಆ ಚಿತ್ರಮಂದಿರಕ್ಕೆ ಹೋಗಿದ್ದೀರಾ, ಆದರೆ ಕನ್ನಡ ಸಿನಿಮಾ ನೋಡೋಕ್ಕಲ್ಲ, ಯಾವುದೋ ಇಂಗ್ಲೀಷು ಸಿನಿಮಾ ನೋಡೋಕ್ಕೆ ಹೋಗಿದ್ದೀರಾ. ಹಂಗೆ ಅವನು ಎರ್ರಾಬಿರಿ ಸೌಂಡ್ ಕೊಟ್ಟಿದ್ದೇನೆ, ಅದನ್ನು ನೋಡಿ ಖುಷಿಯಾಗಿದ್ರೆ 4 ಮಂದಿಗೆ ಹೇಳಿದ್ದೀರಾ ಅಷ್ಟೇ.
ಆದರೆ ಕನ್ನಡ ಸಿನಿಮಾಗೆ ನೀವು ಹೋಗಿಲ್ಲ. ಹೋಗ್ತಿದ್ರೆ ನೀವು ದೇವರಾಣಿ ಈ ಥರ ಮಾತಾಡ್ತಾ ಇರಲಿಲ್ಲ. ಏನು ಸೌಂಡ್ ಅಂತೆ, ಹಂಗಂತೆ ಹಿಂಗಂತೆ, ತುಕಾಲಿ ಸೌಂಡು. KGFಗೆ ಇಷ್ಟೊಂದು ದುಬಾರಿ ಮೊತ್ತವನ್ನು ಇಟ್ಟಿದ್ದೀರಾ, ಇದಕ್ಕಾದರೂ ಒಂದು ನ್ಯಾಯ ಒದಗಿಸಿ. ಅದೇನೇ ಇರಲಿ, ನಮ್ಮ ಕನ್ನಡ ಸಿನಿಮಾ KGF ಇಡೀ ಪ್ರಪಂಚ ಚಿತ್ರರಂಗವನ್ನೇ ಕನ್ನಡ ಚಿತ್ರರಂಗದ ನೋಡುವಂತ ಮಾಡಿದೆ. ಎಲ್ಲ ಕಡೆ ಉತ್ತಮವಾದಂಥ ಪ್ರತಿಕ್ರಿಯೆ ಈ ಚಿತ್ರಕ್ಕೆ ಸಿಗ್ತಾ ಇದೆ. ಅದೆಷ್ಟೋ ಪರಭಾಷಾ ಸೆಂಟರ್ಗಳು ನಮ್ಮ ಕನ್ನಡ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದ್ದಾರೆ. ನಮ್ಮ ಕನ್ನಡ ಸಿನಿಮಾ KGF ಇಡೀ ಪ್ರಪಂಚ ಚಿತ್ರರಂಗವನ್ನೇ ಕನ್ನಡ ಚಿತ್ರರಂಗದತ್ತ, ಗಾಂಧಿನಗರದತ್ತ ತಿರುಗಿ ನೋಡುವಂತೆ ಮಾಡಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.